ತೋಟಗಾರಿಕಾ ಬೆಲೆಯಾಗಿರುವ ಅಡಿಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ತಾಲೂಕುಗಳ ಕೃಷಿಕರ ಜೀವನಕ್ಕೆ ಆಧಾರವಾಗಿದೆ. ಧಾರಣೆಯ ಏರಿಳಿತಗಳ ಹೊರತಾಗಿಯೂ ಈ ಭಾಗಗಳ ಜನ ಅಡಿಕೆ ಬೆಳೆಯನ್ನೇ ಅವಲಂಬಿಸಿದ್ದಾರೆ. ದಶಕಗಳ ಹಿಂದೆ ಅಡಿಕೆ ಮರಗಳಿಗೆ ತಗುಲಿದ ಹಳದಿ ರೋಗವೆಂಬ ಹೆಮ್ಮಾರಿ ಈಗ ಹೆಮ್ಮರವಾಗಿ ಬೆಳೆದು ಎಕರೆಗಟ್ಟಲೆ ಅಡಿಕೆ ತೋಟಗಳನ್ನು ನಾಶ ಮಾಡಿದೆ. ಪುತ್ತೂರು, ಸುಳ್ಯ, ಕಡಬ, ಬೆಳ್ತಂಗಡಿ ತಾಲೂಕಿನ ಹಲವೆಡೆ ಅಡಿಕೆ ಮರಗಳನ್ನು ಬಾಧಿಸಿರುವ ಈ ರೋಗಕ್ಕೆ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಳಲು ಸರ್ಕಾರದ ಇಲಾಖೆಗಳಲ್ಲಾಗಲಿ ತೋಟಗಾರಿಕಾ ತಜ್ಞರಿಗಾಗಲಿ ಇನ್ನೂ ಸಾಧ್ಯವಾಗಿಲ್ಲ. ವರ್ಷಗಳು ಉರುಳಿದಂತೆ ಹಳದಿ ರೋಗದ ಸಮಸ್ಯೆ ಅಧಿಕವಾಗುತ್ತಲೇ ಸಾಗಿದ್ದು, ಬೆಳೆಗಾರರ ಪಾಲಿಗೆ ಇದೊಂದು ಬಗೆಹರಿಯದ ಜಟಿಲ ಸಮಸ್ಯೆಯಾಗಿ ಉಳಿದಿದೆ. ಅಡಕೆಗೆ ಮಾರುಕಟ್ಟೆಯಲ್ಲಿ ಸೂಕ್ತ ಧಾರಣೆ, ಬೇಡಿಕೆ ಇರುವ ಸಂದರ್ಭದಲ್ಲಿಯೇ ಹಳದಿ ರೋಗಕ್ಕೆ ಅಡಿಕೆ ಮರಗಳು ತುತ್ತಾಗುತ್ತಿರುವುದು ಬೆಳೆಗಾರರನ್ನ ಆತಂಕದ ಮಡುವಿಗೆ ತಳ್ಳಿದೆ. ಈ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಅಧಿವೇಶನದ ಸಂದರ್ಭದಲ್ಲಿ ಪುತ್ತೂರು ಶಾಸಕರಾದ ಸಂಜೀವ ಮಠಂದೂರ್ ಅವರು ಮಾತನಾಡಿ ಈ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನ ಒದಗಿಸುವಂತೆ ಮನವಿಯನ್ನ ಮಾಡಿದ್ರು. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಬಹಳಷ್ಟು ತಾಲೂಕುಗಳಲ್ಲಿ ವ್ಯಾಪಿಸ್ತಾ ಇದೆ. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು ಬಜೆಟ್ ಅಲ್ಲಿ 25 ಕೋಟಿ ಆ ಒಂದು ಪರಿಹಾರವನ್ನು ಕೊಟ್ಟು ಇವತ್ತು ಅದನ್ನು ಅನುಷ್ಠಾನ ಮಾಡುವಂತ ಸಂದರ್ಭದಲ್ಲಿ ಆ ರೈತರಿಗೆ ಅದರ ಬೆನಿಫಿಟ್ ಅನ್ನು ಕೊಡುವಂತ ಕೆಲಸವನ್ನು ಮಾಡಬೇಕಿದೆ. ಯಾರ್ಯಾರು ಆ ಅಡಿಕೆ ಬೆಳೆ ಹಾನಿಯಾಗಿದೆ ಅಂತವರಿಗೆ ಪರಿಹಾರ, ಹೊಸ ಪರ್ಯಾಯ ಬೆಳೆಯನ್ನು ಯಾರು ಬೆಳೆಸ್ತಾರ ಅಂತವರಿಗೆ ಪ್ರೋತ್ಸಾಹ ಕೊಡುವಂತ ಸಂಗತಿ. ಅದರ ಜೊತೆಯಲ್ಲಿ ಇವತ್ತು ಹಳದಿ ರೋಗಕ್ಕೆ ರಿಸರ್ಚ್ಗೆ ಏನು 3 ಕೋಟಿ ಅನುದಾನವನ್ನು ಸರ್ಕಾರ ಇಟ್ಟಿದ, ಇದನ್ನು ಕೇರಳದಲ್ಲಿರುವಂತಹ ಕಾಸರಗೋಡಿನ CPCRI ಸಂಸ್ಥೆ ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಇದನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಅರೆಕನಟ್ ರಿಸರ್ಚ್ ಫೌಂಡೇಶನ್ ಗೆ ಕೊಡಬೇಕು ಅಂತೇಳಿ ನಮ್ದು ಕಳಕಳಿಯ ಬೇಡಿಕೆ. ಸನ್ಮಾನ್ಯ ಅಧ್ಯಕ್ಷರೇ, ನೀವೊಬ್ಬರು ಅಡಿಕೆ ಬೆಳೆಗಾರರು, ನಿಮ್ಮ ಸಿರ್ಸಿಯ TSS ಇರ್ಬೋದು, ಮ್ಯಾಮ್ಕೋಸ್ ಇರ್ಬೋದು, ಕ್ಯಾಂಪ್ಕೋ ಇರ್ಬೋದು, ಇವರೆಲ್ಲ ಸೇರಿ ಇದಕ್ಕೆ ರಿಸರ್ಚ್ ಮಾಡಲಿಕ್ಕೆ ಬದ್ಧರಾಗಿದ್ದಾರೆ. ಆ 3 ಕೋಟಿ ಅನುದಾನವನ್ನು ಆ ಒಂದು ARDFಗೆ ಕೊಡಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ. ಈಗಾಗಲೇ ಇದು ನಷ್ಟ ಉಂಟಾಗಿರೋದು 60% ಅಷ್ಟು. ಹೆಚ್ಚುವರಿಯಾಗಿ ನಷ್ಟ ಉಂಟಾಗಿರುವಂಥ ಪ್ರದೇಶಗಳಿಗೆ ಪರ್ಯಾಯವಾಗಿ ಬೆಳೆಯೋದಕ್ಕೆ ಈಗಾಗಲೇ ನಾವು ಸುಮಾರು ಒಂದು 16 ಕೋಟಿ ಅಷ್ಟು ಪರ್ಯಾಯ ಬೆಳೆಗೆ ಈಗಾಗಲೇ ಆರ್ಥಿಕ ಇಲಾಖೆಗೆ ನಾವು ಅನುಮೋದನೆ ಕಳಿಸ್ಕೊಟ್ಟಿದ್ದೀವಿ. ಮತ್ತು ಏನು ಅಡಿಕೆ ಬೆಳೆ ಏನಿವತ್ತು ಈ ರೋಗ ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಸಂಶೋಧನೆ ಮಾಡೋದಕ್ಕೆ ಈಗಾಗಲೇ ನಾವು ಅದಕ್ಕೆ ಸಿದ್ಧಪಡಿಸಿದ್ದೀವಿ. ಸುಮಾರು ಅದಕ್ಕೂ ಸಹ ಏನಿವತ್ತು ಕೆಲವು ಲ್ಯಾಬ್ಗಳು ಅದಕ್ಕೂ ಸಹ 817 ಲಕ್ಷಗಳನ್ನು ಸಹ ಮೀಸಲಿಟ್ಟಿದ್ದೇವೆ ರಿಸರ್ಚ್ಗೆ. ಆಯವ್ಯಯದಲ್ಲಿ ಘೋಷಣೆ ಮಾಡಿರಂಗೆ ಸುಮಾರು 25 ಕೋಟಿಗಳೇನು ಘೋಷಣೆ ಮಾಡಿದ್ರು, ಅದರ ಪ್ರಕಾರ ಇವತ್ತು ನಾವು ಇದಕ್ಕೆಲ್ಲ ಆರ್ಥಿಕ ಇಲಾಖೆ ಕಳಿಸ್ಕೊಟ್ಟಿದ್ದೀವಿ. ಅದು ಬಂದ ತಕ್ಷಣ ಏನು ಪರ್ಯಾಯ ವ್ಯವಸ್ಥೆ ಮತ್ತು ಈ ಸಂಶೋಧನಾ ಕೇಂದ್ರಗಳು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. The Karnataka Educational and Charitable Trust was established in 1994 with an aim to impart the education and services in medical and paramedical field. The campus is spread in a vast area accommodating Karnataka Ayurveda Medical College, SCS College of Nursing Science, Karnataka Ayurveda Medical College Hospital and hostels in an independent building. SCS College of Nursing. Courses offered: Basic BSc Nursing and MSc Nursing. Karnataka Ayurveda Medical College offers undergraduation BA MS and post-graduation courses MS and MD in Ayurveda. The Karnataka Ayurveda Medical College Hospital offers inpatient and outpatient department, physiotherapy, X-ray, ultrasound, laboratory, pharmacy, OT and LT with treatments like Akshitarpana, Alepa Bashpasveda, Katibasti, Nadi Sveda Parisheka, Pindasveda Shirodhara, Valukasveda Vrana Prakshalana by well-trained and leading consultants. For more information, please contact Karnataka Educational and Charitable Trust, KECT Towers, Hoige Bail, Ashok Nagar, Mangaluru.